ತಮ್ಮ ವಿಷಪೂರಿತ ನೀರುಗಳನ್ನ ನೇರವಾಗಿ ಫಲ್ಗುಣಿ ನದಿಗೆ ಬಿಡ್ತಾ ಇದ್ದಾರೆ. ನಾವು ತುಂಬಾ ಸಲ ಮಾಡಿದೀವಿ. ಅದರಿಂದಾಗಿ ನಿಮ್ಗೆ ಗೊತ್ತಿರಬಹುದು, ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಇದ್ದಾರೆ ತೋಕೂರಲ್ಲಿ, ನಮ್ಮ ಪಣಂಬೂರು ಈ ಸೇತುವೆಯ ಆ ಭಾಗದಲ್ಲಿರುವಂತಹದ್ದು. ಅವರು ಮೊದಲೆಲ್ಲ ಸಿಕ್ಕಾಪಟ್ಟೆ ಚಿಪ್ಪು, ಮರವಾಯಿ, ಏಡಿ ಮತ್ತೆ ಇದು ಎಟ್ಟಿ, ಸಿಗಿಡಿ ಎಲ್ಲ ಹಿಡಿತಾ ಇದ್ರು. ಈಗ ಅವ್ರು ನದಿಗೆ ಇಳಿಯೋದನ್ನೇ ಬಿಟ್ಟಿದ್ದಾರೆ. ನದಿಗೆ ಇಳಿದ್ರೆ ಸಾಕು, ಇಡೀ ಚರ್ಮಗಳು ತುರಿಕೆ ಮಾಡಿ ಚರ್ಮಗಳು ಸಂಪೂರ್ಣ ಚರ್ಮ ರೋಗಗಳು ಕಾಣಿಸ್ಕೊಳ್ತದೆ. ಅದರಿಂದಾಗಿ ಅಲ್ಲಿ ಈಗ ಆ ರೀತಿ ಮೀನುಗಾರಿಕೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ನಾವು ಅದ್ರ ಬಗ್ಗೆ ತುಂಬಾ ಸಲ ಧ್ವನಿ ಎತ್ತಿದೀವಿ, ನದಿಗಳನ್ನ ಮಲಿನ ಮಾಡೋದ್ರ ಕುರಿತು. ಆ ಕುರಿತು ಕೂಡ ಜಿಲ್ಲಾಡಳಿತ ಮಾಲಿನ್ಯ ನಿಯಂತ್ರಣ ಏನು ಮಾಡ್ತಾ ಇಲ್ಲ. ಇವರಿಗೆ ಜನರ ಬಗ್ಗೆ ಮಾತ್ರ ಅಲ್ಲ, ಪ್ರಕೃತಿಯ ಬಗ್ಗೆಯೂ ಕೂಡ ಕಾಳಜಿ ಇಲ್ಲ. ಮುಂದಿನ ದಿನಗಳ ಬಗ್ಗೆ ಆಲೋಚನೆ ಇಲ್ಲ. ಇವತ್ತೇನು ಲಾಭ ಆಗ್ತದೆ ಅಷ್ಟು ಮಾತ್ರ. ಇವತ್ತೆಷ್ಟು ಕಾಲಿನ ತುರಿಕೆ ಏನು ಇದು ಅಲ್ಲಿದು ಮಾತ್ರ ಅಲ್ಲ, ಇಲ್ಲಿ ಸಹಜವಾಗಿ ಪಾಲ್ಗುಣಿ ನದಿಯ ಈ ಕಸ್ಬಾ ಪ್ರದೇಶದಲ್ಲೂ ಇದು ಸುಮಾರು ಜನರಿಗೆ ಇದರ ಸಮಸ್ಯೆ ಆಗಿದೆ. ಸುಮಾರು ಮೀನುಗಾರರು ತಮ್ಮ ಬಲೆಗಳನ್ನು ಸರಿ ಮಾಡುವ ಇದರಲ್ಲಿ ಎಲ್ಲ ಕಾಲೆಲ್ಲ ಮನೆಗೆ ಹೋಗುವಾಗ ಕೆಂಪು ಕೆಂಪಾಗಿ ತುರಿಕೆಯಾಗಿ ಕಸಬುಗಳಿಗೆ ರಜೆ ಮಾಡಿದ್ದು ಉಂಟು ಇದರಲ್ಲಿ. ಅಂದರೆ ಈಗ ಮುನೀರ್ ಅವರೇ, ಪ್ರತಿ ಕಂಪನಿಯಲ್ಲಿ ಪ್ರತಿ ಫ್ಯಾಕ್ಟರಿ ಇಂಡಸ್ಟ್ರಿಗಳಲ್ಲಿ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಆಫೀಸರ್ ಅಂತಲೇ ಏನು ಕಡ್ಡಾಯವಾಗಿ ಇರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಬಟ್ ಏನು ಅವರು ಬಿಡುವಂಥ ತ್ಯಾಜ್ಯವನ್ನು ಅದು ಊರಿನಗೆ ಅಥವಾ ನದಿಗೆ ಯಾವುದಕ್ಕೆ ಕೂಡ ಅದು ಮಲಿನ ಮಾಡಬಾರದು ಅನ್ನೋದು ಸರ್ಕಾರದ ಕಾಯ್ದೆ ಕಟ್ಟಳೆಗಳಲ್ಲಿ ಇದ್ದಾವೆ. ಆದರೆ ಯಾರು ಕೂಡ ಅದನ್ನು ವಾಸ್ತವದಲ್ಲಿ ಏನು ಪಾಲನೆ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಇವರದು ಕೇವಲ ಪುಸ್ತಕಗಳಲ್ಲಿರುವಂತಹ ಬದನೆಕಾಯಿಗಳು, ಕಾಳಜಿಗಳನ್ನುವಂತಹದ್ದು. ಇವರಿಗೆ CRZ ತಂದಿರುವಂತಹದ್ದು ನದಿಗಳನ್ನ, ನದಿ ದಂಡೆಗಳನ್ನ ಉಳಿಸ್ಲಿಕ್ಕೆ. ಆದ್ರೆ ಅದೇ ಜಾಗಗಳಲ್ಲಿ ಏನೇನೋ ನೆಪಗಳನ್ನ, ಕಾರಣಗಳನ್ನ ಸೃಷ್ಟಿಸಿ ಮರಳುಗಾರಿಕೆಗೆ, ಅದು ಡ್ರೆಡ್ಜಿಂಗ್ ಮರಳುಗಾರಿಕೆಗೆ ಅವಕಾಶ ಕೊಡ್ತಾರೆ. ಇನ್ನೊಂದು ಕಡೆ ಇವತ್ತು ನಾನು ನೋಡಿದೆ, ಜಡ್ಜ್ಮೆಂಟ್ ಕೋರ್ಟ್ ಇಂದ ಒಂದು ಇದು ಬಂದಿದೆ, ಹೊನ್ನಾವರದಲ್ಲಿ ನಡೀತಾ ಇರುವ